ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಡಣೆ ಮಲ್ತಿನ ನೂತೇನ್ಮ ದಿನಕ್ಲದ ಸಂಧ್ಯಾ ಭಜನೋತ್ಸವ ಶುಕ್ರವಾರ 31 ದಿನಕ್ಕೆ ದುಂಬರಿದಂಡು. ಶ್ರೀಮತಿ ದೇವಕಿ ಶ್ರೀ ನೋಣಯ್ಯ ಬಾರ್ದೆ ಕುಂಪಲ, ಶ್ರೀಮತಿ ಹೇಮಲತಾ ಶ್ರೀ ಸುನಿಲ್ ಬಂಟ್ವಾಳ, ಶ್ರೀಮತಿ ಸುಹಾಸಿನಿ ಶ್ರೀ ನವೀನ್ ಕುಂಪಲ, ಶ್ರೀಮತಿ ಚಂದ್ರಕಲಾ ಬೊಕ್ಕ ಶ್ರೀ ಗಂಗಯ್ಯ ಕುಂಪಲ, ಶ್ರೀಮತಿ ಜಾನಕಿ ಕೋಡಿಕಲ್ ತುಡರ್ ಬೆಳಗಾದು ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ಇದರ ಸಂಧ್ಯಾ ಭಜನ ಕಾರ್ಯಕ್ರಮದ ಇಂದು ಶುಕ್ರವಾರದ ಪವಿತ್ರ ದಿನ. ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತಃ ನಮಸ್ತಸ್ಸೇ 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 ನಮೋ ನಮಃ. ಈ ಶುಕ್ರವಾರದ ಪವಿತ್ರ ದಿನದಾಗಿ ಇಲ್ಲಿಂದ 31 ಸಂಧ್ಯಾ ಭಜನೆಗೆ 31 ಭಜನಾ ಸಭೆಲು ವಸಂತ ಬೊಕ್ಕ ಕೂಟದಕರು ಅಂಬಿಕಾ ರೋಡ್ ಮಕ್ಕಳು ನಡಪಾದ ಕೊರಪಣಚನ ಪೊರ್ತದ ಸುರದ ಸಂದರ್ಭಗಳು ಈ 31 ದಿನದ ಆರಂಭವಾದ ಕ್ಷೇತ್ರದ ಅಧಿಪತಿ ನೆಂಚಿನ ನಮ್ಮ ಮಾತ ಕಾಪು ನೀರು ಕಾತೊಂದು ಬರ್ತನಂಚಿನ ದುರ್ಗಾ ಪರಮೇಶ್ವರ ದೇವರನ್ನ ಪಾದಗ ಅಡ್ಡವರನ್ನು ಯೋಜಿ ನಂದಾದೀಪ ಅನ್ನೋನ ಮೂಲಕ ಇಲ್ಲಿಂದ 31 ಸಂಭ್ರಮದ ಭಜನೋತ್ಸವದ ಸಂಧ್ಯಾ ಭಜನದ ಕಾರ್ಯಕ್ರಮದ ಶುಭ ಆರಂಭ ಕೊರಪಣಚನ ಹೊತ್ತು ಫೆಬ್ರವರಿ ತಿಂಗಳ 28ನೇ ತಾರೀಕಿಗೆ 150 ಭಜನಾ ಸೇವೆ ಅಕೇರಿಯಾದ ಐದ್ವಕ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಒಂದು ವಾರದ ಪರ್ಯಂತ ನಡೆದಿರುವುದು.
ಶ್ರೀ ವಸಂತ್ ಅಂಬಿಕಾ ರೋಡ್ ಬೊಕ್ಕ ಬಳಗದಕ್ಲಿರ್ದು 31 ದಿನದ ಸಂಧ್ಯಾ ಭಜನೆ ನಡೆತನು. शरण्ये त्र्यम्बके देवी नारायणी